ದೇಳಕಟ್ಟೆಯ ಕಣಚೂರು ನರ್ಸಿಂಗ್ ಸೈನ್ಸ್ ಇದರ ಬಿಎಸ್ಸಿ ನರ್ಸಿಂಗ್ 2024-25ನೇ ಬ್ಯಾಚ್ನ ಓರಿಯೆಂಟೇಷನ್ ಕಾರ್ಯಕ್ರಮವು ಕಣಚೂರು ಆಸ್ಪತ್ರೆಯ ಸಭಾಂಗಣದಲ್ಲಿ ನಡೆಯಿತು. ಮಂಗಳೂರು ಸಂಚಾರಿ ವಿಭಾಗದ ಎಸಿಪಿ ನಜ್ಮಾ ಫಾರೂಕಿ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ಬಳಿಕ ಮಾತನಾಡಿದ ಅವರು, ರೋಗಿಯೊಂದಿಗೆ ಕೇವಲ ಇಂಜೆಕ್ಷನ್ ಮದ್ದು ಕೊಡುವ ನಿಟ್ಟಿನಲ್ಲಿ ಮಾತ್ರ ಸಂಬಂಧ ಇಟ್ಟುಕೊಳ್ಳದೆ ಮಾನವೀಯ ನೆಲೆಯಲ್ಲಿ ಸಂಬಂಧ ಇಟ್ಟುಕೊಳ್ಳಬೇಕು. ಚಿನ್ನದ ಪದಕದ ಗುರಿಯೊಂದಿಗೆ ಕಾಲೇಜಿನ ಘನತೆಯನ್ನ ಎತ್ತಿ ಹಿಡಿಯಲು ಪ್ರಯತ್ನಿಸಬೇಕು ಎಂದರು. The different kinds of patients that you see in day out, sometimes makes you feel differently. Maybe you might find anger, impatience, so many moods filling in. So this is your period of learning, not just the practical implications, but also the future implications of what you're studying. Physical learning will help you, but not in the long go unless you know what it actually holds emotionally. In that way, if you look at a different angle while you're still in the college, all these things have to be applied here as well, not just in the future career. You will have to be patient even in your college. ಕಣಚೂರು ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ ಇದರ ಚೇರ್ಮನ್ ಡಾಕ್ಟರ್ ಹಾಜಿ ಯುಕೆ ಮೋನು ಅಧ್ಯಕ್ಷತೆ ವಹಿಸಿ ಮಾತನಾಡಿ, ನಮ್ಮ ಆಡಳಿತ ಮಂಡಳಿ ಮತ್ತು ನಮ್ಮ ನೆಲದ ಕಾನೂನಿಗೆ ಅನುಗುಣವಾಗಿ ನೀವಿಲ್ಲಿ 4 ವರ್ಷ ಉತ್ತಮವಾಗಿ ಕಲಿತು ಸಂಸ್ಥೆಗೂ ಪೋಷಕರಿಗೂ ಕೀರ್ತಿ ತರಬೇಕು ಎಂದರು. ಅದಕ್ಕೆ ನಾನು ಹೇಳಿದೆ, ಕಣಚೂರು ಕಾಲೇಜು ಈ ನೆಲದ ಕಾನೂನಿಗೆ ಅನುಗುಣವಾಗಿ ವಿದ್ಯಾಭ್ಯಾಸವನ್ನಾಗಲಿ ಮತ್ತೊಂದಾಗಲಿ ಕಲಿಯುವುದು. ನಾವು ಕೂಡ ಅಷ್ಟೇ, ನಮಗೂ ಕೆಲವು ಆಡಳಿತ ಮಂಡಳಿಗೂ ಬದ್ಧತೆ ಇದೆ ಮಕ್ಕಳ ಬಗ್ಗೆ. ಅದೇ ಥರ ಮಕ್ಕಳು ಕೂಡ ಈ ನೆಲದ ಕಾನೂನಿಗೆ ಅನುಗುಣವಾಗಿ ಜೀವನ ಮಾಡಬೇಕು. ನೀವು 4.5 ವರ್ಷ ನಮ್ಮ ಜೊತೆಯಲ್ಲಿರಬೇಕು. ನನಗೆ ಭಾಳ ಸಂತೋಷ ಆಯಿತು. ಆ ಫಾರೂಕಿ ಮೇಡಮ್ ನನ್ನ ಅಂದಾಜು ಒಂದು ದಿನದ ಕ್ಲಾಸ್ ಟೀಚರ್ ಆಗಿ ನಿಮಗೆ ಎಕ್ಸ್ಪ್ಲೈನ್ ಮಾಡಿದರು ಅವರು ಎಲ್ಲ ವಿಚಾರವಾಗಿ. ಇದು ಒಳ್ಳೆಯ ಉತ್ತಮ ಒಂದು ಪಾಠ ಅಂತೇಳಿ, ಲೆಸನ್ ಅಂತೇಳಿ ನಾನು ತಿಳ್ಕೊಳ್ತೀನಿ ಅಮ್ಮ ಮಾಡಿದ್ದು. ನಾನು ಕೂಡ ಅದನ್ನೇ ಒಂದು ವಿಧಾನವಾಗಿ ಹೇಳ್ತಾ ಇದ್ದೀನಿ. 4.5 ವರ್ಷ 5 ವರ್ಷ 4 ವರ್ಷ ನೀವು ಈ ಸಂಸ್ಥೆಯಲ್ಲಿ ನಮ್ಮಗಳ ಜೊತೆಯಲ್ಲಿ, ಟೀಚರ್ಗಳ ಜೊತೆಯಲ್ಲಿ, ಸಹಪಾಠಿಗಳ ಜೊತೆಯಲ್ಲಿ ಜೀವನ ನಡೆಸಬೇಕು. ಕಣಚೂರು ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ನ ನಿರ್ದೇಶಕ ಅಬ್ದುಲ್ ರಹಿಮಾನ್, ಕಣಚೂರು ಕಾಲೇಜ್ ಆಫ್ ನರ್ಸಿಂಗ್ ಸೈನ್ಸ್ನ ಪ್ರಾಂಶುಪಾಲೆ ಡಾಕ್ಟರ್ ಮೋಲಿ ಸಲ್ಡಾನಾ, ಕಣಚೂರು ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ನ ಡೀನ್ ಡಾಕ್ಟರ್ ಶಾನವಾಸ್ ಮಾನಿಪಾಡಿ, ಕಣಚೂರು ಆಸ್ಪತ್ರೆಯ ಮೆಡಿಕಲ್ ಸೂಪರಿಂಟೆಂಡೆಂಟ್ ಹರೀಶ್ ಶೆಟ್ಟಿ, ಕಣಚೂರು ಆಸ್ಪತ್ರೆಯ ಮುಖ್ಯ ಆಡಳಿತಾಧಿಕಾರಿ ಡಾಕ್ಟರ್ ರೋಹನ್ ಮೋನಿಸ್, ಕಣಚೂರು ಇನ್ಸ್ಟಿಟ್ಯೂಟ್ ಆಫ್ ಅಲೈಡ್ ಹೆಲ್ತ್ ಸೈನ್ಸ್ನ ಪ್ರಾಂಶುಪಾಲೆ ಡಾಕ್ಟರ್ ಶಮೀಮಾ ಮೊದಲಾದವರು ಉಪಸ್ಥಿತರಿದ್ದರು. ಕಣಚೂರು ಕಾಲೇಜ್ ಆಫ್ ನರ್ಸಿಂಗ್ ಸೈನ್ಸ್ನ ಪ್ರಾಂಶುಪಾಲೆ ಡಾಕ್ಟರ್ ಮೋಲಿ ಸಲ್ಡಾನಾ ಸ್ವಾಗತಿಸಿದರು. ಕಣಚೂರು ಕಾಲೇಜ್ ಆಫ್ ನರ್ಸಿಂಗ್ ಸೈನ್ಸ್ನ ಸಹಾಯಕ ಪ್ರೊಫೆಸರ್ ಕ್ಯಾರೆಲ್ ಕರಿಷ್ಮಾ ಕಾರ್ಯಕ್ರಮವನ್ನು ನಿರೂಪಿಸಿದರು. ಕಣಚೂರು ಕಾಲೇಜ್ ಆಫ್ ನರ್ಸಿಂಗ್ ಸೈನ್ಸ್ನ ಪ್ರೊಫೆಸರ್ ಅನ್ಬರ್ನ್ಸ್ ಕಾಲೇಜಿನ ನೀತಿ ನಿಯಮದ ಬಗ್ಗೆ ತಿಳಿ ಹೇಳಿದ್ರು. ಕಣಚೂರು ಕಾಲೇಜ್ ಆಫ್ ನರ್ಸಿಂಗ್ ಸೈನ್ಸ್ನ ಉಪಪ್ರಾಂಶುಪಾಲೆ ಶೆರಿನ್ ಜೋಸೆಫ್ ವಂದಿಸಿದ್ರು. ವಿದ್ಯಾಧರ್ ಶೆಟ್ಟಿ, ವಿ4 ನ್ಯೂಸ್, ದೇಳಕಟ್ಟೆ.